ಕರಾವಳಿಯಲ್ಲಿ ಗುಳಿಗ ದೈವದ ಕೋಲ ಸೇವೆಯೇ ವಿಶಿಷ್ಟ. ಅಬ್ಬರ ಆರ್ಭಟಕ್ಕೆ ಗುಳಿಗನಿಗೆ ಗುಳಿಗನೇ ಸಾಟಿ ಎನ್ಬೇಕು. ಅಂಥದ್ರಲ್ಲಿ ಒಂದೇ ಬಾರಿಗೆ 9 ಗುಳಿಗ ದೈವಗಳು ಅಬ್ಬರಿಸಲು ತೊಡಗಿದ್ರೆ ಹೇಗಿರಬೇಡ. ಈ ವಿಶೇಷ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ತುಳುನಾಡು ಹಲವಾರು ಜಾನಪದ ಸಾಂಸ್ಕೃತಿಕ ಸಂಪನ್ನಗಳ ನೆಲೆಬೀಡು. ತನ್ನದೇ ಆದ ವಿಶಿಷ್ಟ ಜಾನಪದ ಕಲೆಗಳನ್ನ, ನಂಬಿಕೆಗಳನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರುವ ತಾಣ. ಯಕ್ಷಾಧಾರವಾಗಿ ಆದಿಶಕ್ತಿ ಪಾರ್ವತೀ ದೇವಿ ಸಪ್ತ ಕನ್ನಿಕೆಯರ ರೂಪ ತಾಳಿ ಭೂಲೋಕ ಸಂಚಾರಕ್ಕೆ ಹೊರಟಾಗ ಕರ್ಮಭೂಮಿಗೆ ಬರಲು ಸುರಗಂಗೆಯ ಮಾರ್ಗವಾಗಿ ಪಯಣ ಆರಂಭಿಸುತ್ತಾಳೆ. ಆಗ ಶಿವಗಣದಲ್ಲಿದ್ದ ಈ ಗುಳಿಗನನ್ನ ನಾವಿಕನನ್ನಾಗಿ ನೇಮಿಸಿ ಶಿವಗಂಗೆಯಿಂದ ಹೊರಟು ಸಪ್ತಸಾಗರವನ್ನ ದಾಟಿ ಪವಿತ್ರವಾದ ಪರಶುರಾಮ ಸೃಷ್ಟಿ ತುಳುನಾಡಿಗೆ ಬರುವಾಗ ಇಲ್ಲಿಯ ಪವಿತ್ರತೆಯನ್ನು ಕಂಡು ವಿವಿಧ ಸ್ಥಳಗಳಲ್ಲಿ ಲಿಂಗರೂಪಿಯಾಗಿ ನೆಲೆ ನಿಲ್ಲುತ್ತಾಳೆ. ಆಗ ಸ್ವಾಮಿ ಭಕ್ತ ಗುಳಿಗನಿಗೆ ತಾನಿರುವ ಕಡೆಯಲ್ಲಿ ಕ್ಷೇತ್ರ ರಕ್ಷಕನಾಗಿ ನೀನು ನೆಲೆ ನಿಲ್ಲು ಎಂದು ಅಪ್ಪಣೆ ಮಾಡುತ್ತಾಳೆ. ಕ್ಷೇತ್ರ ರಕ್ಷಣಾ ದೈವವಾಗಿರುವ ಗುಳಿಗನನ್ನು ವಿಶೇಷ ಆದರ, ಗೌರವ, ಭಯ, ಭಕ್ತಿಯಿಂದ ಆಸ್ತಿಕರು ನಂಬುತ್ತಾರೆ. ಕರಾವಳಿಯಲ್ಲಿ ಗುಳಿಗ ದೈವದ ಕೋಲ ಸೇವೆಯೇ ವಿಶಿಷ್ಟ. ಕರಾವಳಿಯ ಇತಿಹಾಸದಲ್ಲೇ ಅತ್ಯಂತ ವಿಶೇಷವಾಗಿರುವ ಇಂಥ ವಿದ್ಯಮಾನ ವರ್ಷಕ್ಕೊಮ್ಮೆ ಜರುಗುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರು ಬಳಿಯ ನಿಟ್ಟಡೆ ಗ್ರಾಮದ ಬರ್ಕಜೆ ಶ್ರೀ ದುರ್ಗಾಪರಮೇಶ್ವರಿ ನವಗುಳಿಗ ಕ್ಷೇತ್ರದಲ್ಲಿ ನಡೆಯುವ 9 ಗುಳಿಗ ದೈವಗಳ ಏಕಕಾಲದ ಸೇವೆ ತುಳುನಾಡಿನಲ್ಲಿ ಅತಿ ವಿಶಿಷ್ಟ ಸೇವೆಗಳಲ್ಲಿ ಒಂದು. ಈ ಬಾರಿಯ ವಾರ್ಷಿಕೋತ್ಸವ ರಾತ್ರಿ ನಡೆದಿದ್ದು 9 ಗುಳಿಗ ದೈವಗಳ ಗಗ್ಗರ ಸೇವೆ, ಆ 9 ಗುಳಿಗಗಳ ಅಬ್ಬರದ ಸೇವೆಯಾಟ ನೋಡೋದೇ ಕಣ್ಣಿಗೊಂದು ಹಬ್ಬ. ಈ ಅಮ್ಮನೊಟ್ಟಿಗೆ ನವಗುಳಿಗೆಯಾಗಿ ಇಲ್ಲಿ ಮೆರೆಯುತ್ತಿರುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಕಾರ್ಣಿಕ. ಕಳೆದ ವರ್ಷದಿಂದ ಈ ನವ ಗುಳಿಗೆಗಳಿಗೆ ಗೆಗ್ಗರೆ ಸೇವೆ ನಡೆಯುತ್ತುಂಟು. ಹೋದ ವರ್ಷ ಬಹಳ ಅದ್ಭುತವಾಗಿ ಈ ಒಂದು ಗೆಗ್ಗರೆ ಸೇವೆ ನಡೆದಿದೆ. ಅದಕ್ಕಿಂತಲೂ ಈ ವರ್ಷ 9 ಗುಳಿಗೆಗಳಿಗೆ ಗೆಗ್ಗರೆ ಸೇವೆ ಅದ್ಭುತವಾಗಿ ಇವತ್ತು ಈ ದಿನ ನೆರವೇರಿದೆ. ಸಾವಿರಾರು ಭಕ್ತರು ಈ ಒಂದು ಗೆಗ್ಗರ ಸೇವೆ ನೋಡಲಿಕ್ಕೆ ಆಗಮಿಸುವಂಥದ್ದು ವಿಶೇಷ ಕಾಣ್ತಾ ಇದೆ. ಒಟ್ಟಿಗೆ ಅಬ್ಬರಿಸುತ್ತಲೇ ಗಗ್ಗರದ ಜೊತೆಗೆ ಹಾರಾಟ ನಡೆಸುವ ಗುಳಿಗ ದೈವಗಳ ಈ ರೀತಿಯ ನರ್ತನವಾಗಲಿ ಅರಚಾಟವಾಗಲಿ ಬೇರೆ ಯಾವ ಕೋಲದಲ್ಲೂ ಅಷ್ಟಾಗಿ ಕಂಡುಬರೋದಿಲ್ಲ. ಅತ್ಯಂತ ವಿಶೇಷವೆನಿಸಿರುವ ಈ ಕೋಲ ಸೇವೆಯನ್ನ ನೋಡಲು ಕರಾವಳಿಯ ಉದ್ದಗಲದಿಂದ ಜನ ಬರುತ್ತಾರೆ. ಯಾವ ಪ್ರದೇಶದಲ್ಲೂ 9 ಗುಳಿಗ ಅಂತ ಇಲ್ಲ. ಈ ಒಂದು ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ 9 ಗುಳಿಗ ಅಂದರೆ ವಿಶೇಷ ಅಂದರೆ ದೇವಿಗೆ 9 ದುರ್ಗೆಯವರು ಹೇಗಿದ್ದಾರೆ ಹಾಗೆ ಇಲ್ಲಿ ಸಹ 9 ಗುಳಿಗನವರು ಈ ಕ್ಷೇತ್ರದಲ್ಲಿದ್ದಾರೆ. ಅದೊಂದು ಈ ಕ್ಷೇತ್ರ ತುಂಬ ಹೆಸರುವಾಸಿಯಾದಂಥ ಕ್ಷೇತ್ರ ಬರ್ಕಾಜೆ ದುರ್ಗಾಪರಮೇಶ್ವರಿ ಕ್ಷೇತ್ರ. ಅಂದರೆ ಇಲ್ಲಿ ಆ ದೇವಿಗೆ ಆಗುವಂಥ ಉತ್ಸವ ದಿವಸ 9 ಗುಳಿಗನವರಿಗೆ ಒಂದೇ ಸಲ ಗಗ್ಗಾರ ಮತ್ತು ಒಂದೇ ಸಲ ಹಾಲು ಕೊಡುವಂಥ ಪದ್ಧತಿ ಈ ಬರ್ಕಾಜೆ ಸ್ಥಳದಲ್ಲಿ ನೆರವೇರ್ತಾ ಬಂತು. ಅತ್ಯಂತ ವಿಶೇಷವಾಗಿರುವ ವರ್ಷಕ್ಕೊಮ್ಮೆ ಮಾತ್ರ ನಡೆಯುವ ಈ ನವಗುಳಿಗರ ಸೇವೆಯಾಟಕ್ಕೆ ಕೆಲವರು ಕುತೂಹಲದಿಂದ ಬಂದರೆ ಕೆಲವರು ಭಕ್ತಿ ಭಾವದಿಂದ ಬಂದು ಗುಳಿಗನ ಅಬ್ಬರಕ್ಕೆ ಅಚ್ಚರಿಯೊಂದಿಗೆ ಸಾಕ್ಷಿಯಾಗುತ್ತಾರೆ.
ಹೀಗಾಗಿ ಬರ್ಕಜೆ ಎಂಬ ಈ ಪುಟ್ಟ ಊರು 9 ಗುಳಿಗನ ಕಾರಣಕ್ಕಾಗಿಯೇ ಭಾರೀ ಪ್ರಸಿದ್ಧಿ ಪಡೆಯುತ್ತಿದೆ. ನಮ್ಮ ಕುಡ್ಲ ನ್ಯೂಸ್ 24x7 ಮಂಗಳೂರು.